ಜಿಲ್ಲೆಯ ಜನರು ಕೊರೋನಾ ಲಾಕ್ಡೌನ್ನಿಂದಾಗಿ ಕೆಲಸ ಇಲ್ಲದೆ ಸಂಕಷ್ಟದಲ್ಲಿದ್ದು ಈ ಸಂದರ್ಭದಲ್ಲಿ ಮೆಸ್ಕಾಂ ವಿದ್ಯುತ್ ದರದಿಂದ ಮತ್ತಷ್ಟು ಕಂಗಾಲಾಗಿದ್ದಾರೆ. ಹೀಗಾಗಿ ಲಾಕ್ಡೌನ್ ಅವಧಿ 50 ದಿನಗಳ ವಿದ್ಯುತ್ ಬಿಲ್ ಅನ್ನು ರಾಜ್ಯ ಸರ್ಕಾರ ಮನ್ನಾ ಮಾಡಬೇಕು ಅಂತ ಕಾಂಗ್ರೆಸ್ ವಕ್ತಾರ ಪಿವಿ ಮೋಹನ್ ಆಗ್ರಹಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ವಿದ್ಯುತ್ ವಲಯಗಳಿಗೆ 90 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನು ಬಿಡುಗಡೆ ಮಾಡಿದೆ. ಇದು ಸ್ವಾಗತಾರ್ಹ ವಿಚಾರ. ಆ ಪ್ಯಾಕೇಜ್ ಜನರಿಗೆ ಸೂಕ್ತ ರೀತಿಯಲ್ಲಿ ತಲುಪಿಸುವಂತ ಕೆಲಸವನ್ನ ವಿದ್ಯುತ್ ಇಲಾಖೆ ಮಾಡಬೇಕು ಅಂತ ಹೇಳಿದರು. ನಮ್ಮ ಆಗ್ರಹ ಏನಂದ್ರೆ, ಈಗ ಏನು ಕೇಂದ್ರ ಸರ್ಕಾರ ಹೇಳಿದೆ, ಏನು 90,000 ಕೋಟಿ ಆರ್ಥಿಕ ಪ್ಯಾಕೇಜ್ ಸೌಲಭ್ಯಗಳನ್ನು ವಿದ್ಯುತ್ ವಲಯಕ್ಕೆ ಏನು ಘೋಷಿಸಿದ್ದಾರೆ ವಿದ್ಯುತ್ ಸರಬರಾಜು ಕಂಪನಿಗೆ, ಆ ಕಂಪನಿಯು ಆ ಸೌಲಭ್ಯವನ್ನು ಗ್ರಾಹಕರಿಗೆ ಕೊಡಬೇಕು. ಕೇಂದ್ರ ಸರ್ಕಾರದ ಈ ಏನು ಯೋಚನೆ ಇದೆ, ವಿಚಾರ ಇದೆ, ಆ ದಿಸೆಯಲ್ಲಿ ರಾಜ್ಯ ಸರ್ಕಾರ ಕಾನೂನ್ಮುಖವಾಗಿ ಇವತ್ತು ಈ ಕೋವಿಡ್ ಸಮಯದಲ್ಲಿ ಏನು ಅವರು ಶುಲ್ಕ ವಿಧಿಸಿದ್ದಾರೆ, ಏನು ವಿದ್ಯುತ್ ದರ ವಿಧಿಸಿದ್ದಾರೆ, ಅದನ್ನು ಅವರು ಸಂಪೂರ್ಣವಾಗಿ ಮನ್ನಾ ಮಾಡಿ ಅವರನ್ನು ಸಾಲದ ಮುಕ್ತಗೊಳಿಸಬೇಕಂತೇಳಿ ಕಾಂಗ್ರೆಸ್ ಪಕ್ಷ ಈ ಮೂಲಕ ಒತ್ತಾಯಪಡಿಸುತ್ತದೆ. ಕೇಂದ್ರ ಸರ್ಕಾರ ಗ್ರಾಹಕರಿಗಾಗಿ ಮೀಸಲಿಟ್ಟ ಸೌಲಭ್ಯಗಳು ಕಾರ್ಯರೂಪದಲ್ಲಿ ಬರುವ ತನಕ ವಿದ್ಯುತ್ ಸರಬರಾಜು ಸಂಸ್ಥೆಗಳು ಗ್ರಾಹಕರಿಂದ ವಿದ್ಯುತ್ ಬಿಲ್ ಅನ್ನು ವಸೂಲಿ ಮಾಡುವ ಯಾವುದೇ ರೀತಿಯ ಕ್ರಮವನ್ನ ಮಾಡಬಾರದು, ಕೂಡಲೇ ನಿಲ್ಲಿಸೋದಕ್ಕೆ ಸೂಚನೆಯನ್ನ ಕೊಡಬೇಕು ಅಂತ ಸರ್ಕಾರವನ್ನ ಆಗ್ರಹಿಸಿದ್ರು. ಈ ಸೌಲಭ್ಯ ಬರಬೇಕಾದ್ರೆ, ಸೌಲಭ್ಯ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಸಮಯ ಅವಕಾಶ ಇದೆ, ನಾಳೆನೇ ಬರಲ್ಲ. ಆ ಸಮಯ ಅಷ್ಟರ ತನಕ ಇವರು ಯಾವುದೇ ರೀತಿಯಲ್ಲಿ ಮೆಸ್ಕಾಂ ಆಗಲಿ ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳು ಯಾವುದೇ ರೀತಿಯಲ್ಲಿ ಗ್ರಾಹಕರಿಗೆ ತೊಂದರೆ ಕೊಡಕೂಡದು, ಯಾವುದೇ ರೀತಿಯಲ್ಲಿ ಅವರು ವಿದ್ಯುತ್ ದರವನ್ನು ವಸೂಲು ಮಾಡಬಾರದು ಅಂತೇಳಿ ರಾಜ್ಯ ಸರ್ಕಾರ ಅವರಿಗೆ ಸೂಚನೆ ಕೊಡಬೇಕೆಂದು ಮತ್ತೊಮ್ಮೆ ಒತ್ತಾಯಪಡಿಸಿದೆ.